ददातु कुबेराय वैश्रवणाय महाराजाय नमः। ॐ विद्युद्धामसमप्रभामृगपतिस्कन्दस्थितां ईशणां कन्याभिकरबालकेतविलसद्रस्ताविरासेवितां हस्तैशक्रगदाशिकेठविशकां जापङ्गुणं तर्जनीं विभ्राणां मरलात्मिकां शशिधरां दुर्गां त्रिनेत्रां भजे सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमोऽस्तुते। या देवी सर्वभूतेषु मातृरूपेण संस्थितः नमस्तस्यै 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 नमो नमः। या देवी सर्वभूतेषु विष्णुमायेति शब्दितः नमस्तस्यै 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 नमो नमः। या देवी सर्वभूतेषु लज्जारूपेण संस्थितः नमस्तस्यै 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 नमो नमः। या देवी सर्वभूतेषु कान्तिरूपेण संस्थितः नमस्तस्यै 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 नमो नमः। या देवी सर्वभूतेषु रूपेण संस्थितः नमस्तस्यै 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 नमो नमः। या देवी सर्वभूतेषु शक्तिरूपेण संस्थितः नमस्तस्यै 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 नमो नमः। या देवी सर्वभूतेषु विद्यारूपेण संस्थितः नमस्तस्यै नमस्तस्यै यन्त्रस्वरूपी शक्तिस्वरूपी दुर्गा परमेश्वर देवताभ्यो नमः प्रार्थना समर्पयामि। ವಿಶೇಷವಾಗಿ ಈ ಒಂದು
ದುರ್ಗಾಂಬಾ ಬಾಡಿ ವರ್ಕ್ಸ್ ಸಂಸ್ಥೆಯ ಸಮಸ್ತ ನೌಕರ ವರ್ಗದವರು ಯಜಮಾನರೊಂದಿಗೆ ಸೇರಿಕೊಂಡು ಅವರವರು ಕೈಗೊಳ್ಳುವಂತಹ ಸಮಸ್ತ ಕೆಲಸದಲ್ಲಿ ಉಪಯೋಗಿಸಲ್ಪಡುವಂತಹ ಅನೇಕ ಯಂತ್ರಗಳಲ್ಲಿ ಆಯುಧಗಳಲ್ಲಿ ಇರುವಂತಹ ಆ ಶಕ್ತಿ ಸ್ವರೂಪಿ ದುರ್ಗಾಪರಮೇಶ್ವರಿ ದೇವಿಯ ಪೂಜೆ ಮಾಡುವಂತಹ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಪೂಜೆಗಳನ್ನು ಆ ದೇವಿಗೆ ಶ್ರದ್ಧಾಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿದಂತಹ ಪೂಜಾ ವಿಧಿಗಳಲ್ಲಿ ತಂದಂತಹ ದ್ರವ್ಯಗಳಲ್ಲಿ ಹೇಳಿದಂತಹ ಮಂತ್ರ ಉಚ್ಚಾರಣೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಲ್ಲಿ ಆ ದೇವಿಯು ಸಂಪೂರ್ಣವಾಗಿ ಕ್ಷಮಿಸಬೇಕು. ಶ್ರದ್ಧಾಪೂರ್ವಕವಾಗಿ ಮಾಡಿದಂತಹ ಭಕ್ತಿಪೂರ್ವಕವಾಗಿ ಮಾಡಿದಂತಹ ಆ ಸೇವೆಯನ್ನು ಆ ತಾಯಿ ದುರ್ಗಾಪರಮೇಶ್ವರಿ ಅಮ್ಮನವರು ಸಂತೋಷ ಮನಸ್ಸಿಂದ ಸ್ವೀಕಾರ ಮಾಡಿಕೊಂಡು ಈ ಸ್ಥಳದಲ್ಲಿ ಕೈಗೊಳ್ಳುವಂತಹ ಉದ್ಯೋಗ ವ್ಯಾಪಾರ ವೃತ್ತಿ ಉತ್ತಮ ರೀತಿಯಲ್ಲಿ ನಡೆಯುವಂತಾಗಿ ತನ್ಮೂಲಕವಾಗಿ ಆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವುದೇ ರೀತಿಯ ಆರ್ಥಿಕವಾದಂಥ ಅಡೆತಡೆಗಳು ತಾಪತ್ರಯಗಳು ಉಂಟಾಗದಂತೆ ಉದ್ಯೋಗ ವ್ಯವಹಾರಗಳ ಉತ್ತಮ ರೀತಿಯಲ್ಲಿ ನಡೆಯುವಂತೆ ಆ ದೇವಿ ಅನುಗ್ರಹಿಸಬೇಕು. ಹಾಗೆ ಬಂದಂತಹ ಎಲ್ಲ ಈ ಕೆಲಸಕ್ಕೆ ಸಂಬಂಧಪಟ್ಟಂತಹ ಸಮಸ್ತ ವ್ಯಾಪಾರ ವೃತ್ತಿಗಳಿಗೆ ಸಂಬಂಧಪಟ್ಟಂತಹ ಸಮಸ್ತ ಆ ಯಜಮಾನ ವರ್ಗದವರು ಕೂಡ ಆ ದೇವಿಯ ಅನುಗ್ರಹದಿಂದಾಗಿ ಈ ಸ್ಥಳದಲ್ಲಿ ಉತ್ತಮ ರೀತಿಯಲ್ಲಿ ವ್ಯವಹಾರಗಳು ಕೈಗೊಳ್ಳುವಂತೆ ಆ ದೇವಿ ಅನುಗ್ರಹಿಸಬೇಕು. ಹಾಗೆ ವಿಶೇಷವಾಗಿ ಮಹಾಗಣಪತಿ ದೇವರ ನಾಗರಾಜನ ಹಾಗೆ ರಕ್ತೇಶ್ವರಿ ದೇವಿಯ ಗುಳಿಗದೇವರ ಅನುಗ್ರಹದಿಂದ ಯಜಮಾನರು ಕೈಗೊಳ್ಳುವಂತಹ ಸಮಸ್ತ ವ್ಯಾಪಾರ ಉದ್ಯೋಗ ವೃತ್ತಿಗಳ ದಿನೇ ದಿನೇ ಅಭಿವೃದ್ಧಿ ಉಂಟಾಗಿ ಅವರಿಗೆ ಅವರ ಕುಟುಂಬವನ್ನು ರಕ್ಷಣೆ ಮಾಡುವಂತಹ ಆ ವಿಶೇಷವಾದಂತಹ ಶಕ್ತಿಯನ್ನು ದೇವಿ ಅನುಗ್ರಹಿಸಬೇಕು. ಹಾಗೆ ಎಲ್ಲ ನೌಕರ ವರ್ಗದವರು ಕೂಡ ಅವರವರ ಕುಟುಂಬಕ್ಕೆ ವಿಶೇಷವಾಗಿ ಶಕ್ತಿಯನ್ನು ಹಾಗೆ ಒಳ್ಳೆಯ ವಿಶೇಷವಾದಂತಹ ಆ ದೇವಿಯ ಅನುಗ್ರಹದಿಂದಾಗಿ ಆರ್ಥಿಕವಾದಂತಹ ಒಳ್ಳೆಯ ಅಭಿವೃದ್ಧಿಯನ್ನು ಕೂಡ ಕರುಣಿಸಿಕೊಂಡು ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯ ಜೀವನ ನಡೆಸುವಂತಹ ಭಾಗ್ಯವನ್ನು ದೇವರು ಅನುಗ್ರಹಿಸಬೇಕು. ಹಾಗೆ ಬಂದಂತಹ ಸಮಸ್ತ ಸಕುಟುಂಬಸ್ಥರಿಗೂ ಹಾಗೆ ಸಮಸ್ತ ಸಮಾಜ ವರ್ಗದವರಿಗೂ ಹಾಗೆ ಇಷ್ಟಮಿತ್ತರಿಗೂ ಕೂಡ ಆ ದೇವಿ ಅನುಗ್ರಹಿತವಾಗಿ ಉತ್ತರೋತ್ತರವಾಗಿ ಆ ಕಲ್ಯಾಣವನ್ನು ಉಂಟು ಮಾಡಬೇಕು. ಎಲ್ಲರಿಗೂ ಕೂಡ ಆಯುಷ್ಯವನ್ನು ಆರೋಗ್ಯ ಭಾಗ್ಯವನ್ನು ಹಾಗೆ ಒಳ್ಳೆಯ ಸಂಪತ್ತನ್ನು ಅನುಗ್ರಹಿಸಿಕೊಟ್ಟು ಉತ್ತರೋತ್ತರವಾಗಿ ಸಂಸ್ಥೆಯನ್ನು ಉದ್ಧಾರ ಮಾಡಿ ನಡೆಸಿಕೊಡಬೇಕು ಅಂತ ಹೇಳಿ ಆ ದೇವಿಯ ಪಾದಾರವಿಂದದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ. ಹಾಗೆ ಈ ಒಂದು ಸಂಸ್ಥೆಯಲ್ಲಿ ಯಾವುದೇ ರೀತಿಯ ಕಂಟಕಗಳು ಅಥವಾ ಯಾವುದೇ ರೀತಿಯ ಗ್ರಹಾಚಾರಗಳು ಅಥವಾ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಬಾಧೆಗಳಿದ್ದಲ್ಲಿ ಅದೆಲ್ಲ ನಿವಾರಣೆ ಮಾಡಿಕೊಟ್ಟು ಈ ಸಂಸ್ಥೆಯು ಹಾಗೆ ಈ ಸಾನ್ನಿಧ್ಯವು ದಿನೇ ದಿನೇ ಅಭಿವೃದ್ಧಿಯಾಗುವ ಹಾಗೆ ನೀವು ಅನುಗ್ರಹಿಸಬೇಕು ಅಂತ ಹೇಳಿ ಆ ಶಕ್ತಿ ಸ್ವರೂಪಿಣಿಯಾದಂತಹ ಯಂತ್ರ ಸ್ವರೂಪಿಣಿಯಾದಂತಹ ಮಾತೃ ಸ್ವರೂಪಿಯಾದಂತಹ ದುರ್ಗಾಪರಮೇಶ್ವರಿ ಅಮ್ಮನವರಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ. ರೂಪಂ ದೇಹಿ ಜಯಂ ದೇಹಿ ಯಶೋದ್ವೇಷಿತೋಭಿಹಿ ಪುತ್ರಾಂ ದೇಹಿ ಧನಂ ದೇಹಿ ಸರ್ವಾನ್ ಕಾಮಾಂಶ ದೇಹಿಮೆ. ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಮಾದಾರ ಗೋವಿಂದಾನಿ ಗೋವಿಂದ.